ಈಗ 30-35 ವರ್ಷದಿಂದ ವಿಗ್ರಹ ರಚನೆ ಮಾಡ್ತಾಯಿದ್ದೇನೆ. ನನ್ನ ಹೆಸರು ಶಂಕರನಾರಾಯಣ ಆಚಾರ್ಯ ಕೋಟೆಕಾರು. ನಾನು ಗಣೇಶ ವಿಗ್ರಹ ತಯಾರಿ ಮಾಡುವುದರಲ್ಲಿ ನಾನು ಸಾಧಾರಣ ಈಗ 30-35 ವರ್ಷದಿಂದ ವಿಗ್ರಹ ರಚನೆ ಮಾಡ್ತಾಯಿದ್ದೇನೆ. ಈಗ ಸಾರ್ವಜನಿಕ ಗಣೇಶೋತ್ಸವ ಹಾಗೂ ಇನ್ನಿತರ ಮನೆಗಳ ವಿಗ್ರಹಗಳ ರಚನೆಯನ್ನು ಮಾಡ್ತಾಯಿದ್ದೇನೆ. ಈ ಸರಿ ನನಗೆ ಸುಮಾರು 15 ಮೂರ್ತಿಗಳು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಈಗ ನಾವು ಇದನ್ನು ಹಾವೆ ಮಣ್ಣಿನಿಂದಲೇ ಮಾಡ್ತೇವೆ, ಬೇರೆ ಯಾವ ಇದನ್ನು ಉಪಯೋಗಿಸುವುದಿಲ್ಲ. ಹಾಗೂ ಪೇಂಟಿಂಗ್ ಮಾಡುವಾಗ ಕೂಡ ವಾಟರ್ ಬೇಸ್ ಅಂತೇಳಿ ಅದರಿಂದ ನೀರಿನಲ್ಲಿ ಕರಗುವಂಥ ಬಣ್ಣವನ್ನೇ ಹಚ್ಚಿ ನಾವು ತಯಾರು ಮಾಡ್ತಾಯಿದ್ದೇವೆ. ಬೇರೆ ಯಾವ ಕೆಮಿಕಲ್ ಇದನ್ನು ಉಪಯೋಗ ಮಾಡಿ ನಾವು ತಯಾರು ಮಾಡುವುದಿಲ್ಲ. ಹಾಗೆ ಈಗ ನನ್ನ ಮಕ್ಕಳಾದ ವಿಘ್ನೇಶ ಮತ್ತು ಭುವನೇಶ ಎಂಬವರು ಈಗ ಮೂರ್ತಿ ರಚನೆಯಲ್ಲಿ ತೊಡಗಿದ್ದಾರೆ. ನಾನೀಗ ಅವರ ಇದಕ್ಕೆ ಜಾಸ್ತಿ ಅವಕಾಶ ಕೊಡ್ತಾ ಇದ್ದೇನೆ. ಈ ಮೂರ್ತಿ ರಚನೆ ಮಾಡಲು ಸಾಧಾರಣ 1-1.5 ತಿಂಗಳು ಬೇಕಾಗ್ತದೆ. ಹಾಗೆ ಸರಿಯಾಗಿ 1.5 ತಿಂಗಳು ಬೇಕೇ ಬೇಕು. ನಮಸ್ತೆ, ನನ್ನ ಹೆಸರು ವಿಘ್ನೇಶಾಚಾರ್ಯ. ಇದು ಮೂರ್ತಿಗಳು ನನ್ನ ತಂದೆ ಶಂಕರನಾಚಾರ್ಯರು ಮಾಡ್ತಿದ್ರು ಮೊದಲಿಂದಲೇ. ಅವ್ರು ಮಾಡೋದನ್ನು ನೋಡಿ ನಾವು ಬೆಳೆದವರು. ಅವ್ರು ಮಾಡ್ತಿರುವಾಗ ಅವರಿಗೆ ಹೆಲ್ಪ್ ಮಾಡಿಕೊಂಡೇ ಬೆಳೆದಿದ್ದರಿಂದ ಮೂರ್ತಿ ಮಾಡೋದು ನಮಗೆ ಸುಲಭ ಆಯಿತು. ಈಗ ನಾನು ಮತ್ತು ನನ್ನ ತಮ್ಮ ಭುವನೇಶಾಚಾರ್ಯ ಇಬ್ಬರು ಸೇರಿ ಮೂರ್ತಿ ಮಾಡ್ತಾಯಿದ್ದೇವೆ. ಈಗ ಸಾಧಾರಣ ಈಗ ಒಟ್ಟಿಗೆ ಒಂದು 15 ಮೂರ್ತಿಗಳಿವೆ. ಸಾರ್ವಜನಿಕ ಮತ್ತು ಕೆಲವು ಮನೆಯಲ್ಲಿ ಇಡುವಂಥ ವಿಗ್ರಹಗಳು ಸೇರಿ ಒಟ್ಟಿಗೆ 15 ಮೂರ್ತಿಗಳು ಈ ಸಲ ಇದೆ. ಪ್ರತಿ ವರ್ಷ ಒಂದೊಂದು ಜಾಸ್ತಿ ಆಗ್ತಾಯಿದೆ. ಸಾಧಾರಣ ಹತ್ರ ಇಲ್ಲಿ ದೊಡ್ಡ ಮೂರ್ತಿ 2 ಇರೋದು, ಒಂದು ಬೀರಿ ಗಣೇಶೋತ್ಸವ ಮತ್ತು ಕೋಟೆಗೆ ವಿಧಿ ಗಣಪತಿದು. ಮತ್ತು ಅದೇ ರೀತಿಯಲ್ಲಿ ಹರೇಕಳ, ಹೊಗಂಬಿಲ ಮತ್ತು ಮಂಗಳೂರಿದು ಬೊಜಾಲಿದು ಒಂದು 3 ಸಾರ್ವಜನಿಕ ಮೂರ್ತಿ, ಹಾಗೆ ಕೆಲವು ಸಾರ್ವಜನಿಕ ಮೂರ್ತಿಗಳು ಇದೆ.